ಪೌರಕಾರ್ಮಿಕರ ದಿನಾಚರಣೆ ಹಿನ್ನೆಲೆ ಮಂಗಳೂರಿನ ಮೇಯರ್ ಸುಧೀರ್ ಶೆಟ್ಟಿ ಅವರು ಹಿರಿಯ ಪೌರಕಾರ್ಮಿಕರ ಪಾದಪೂಜೆ ನೆರವೇರಿಸುವ ಮೂಲಕ ಕಾರ್ಮಿಕರ ಸೇವೆಗೆ ವಿಶಿಷ್ಟ ರೀತಿಯಲ್ಲಿ ಗೌರವ ಸಮರ್ಪಿಸಿದ್ದಾರೆ. ಮಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಿರಿಯ ಪೌರಕಾರ್ಮಿಕರಿಗೆ ಸನ್ಮಾನಿಸಿ ಪಾದಪೂಜೆ ನಡೆಸಿ ಗೌರವಿಸಲಾಗಿದೆ. ಈ ಸಂದರ್ಭ ಮಾತನಾಡಿದ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರ್, ಪೌರಕಾರ್ಮಿಕರು ದೇವತಾ ಸ್ವರೂಪರು. ಅವರಿಲ್ಲದೆ ಮಂಗಳೂರಿನ ಸ್ವಚ್ಛತೆಯನ್ನ ಒಂದು ದಿನವೂ ಊಹಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಹಿರಿಯ ಪೌರಕಾರ್ಮಿಕರಾದ ಗೀತಾ, ಶೇಷಪ್ಪ, ಲಕ್ಷ್ಮಣ ಅವರ ಪಾದಪೂಜೆಯನ್ನು ನೆರವೇರಿಸಲಾಯಿತು. ಸೇವೆಯಿಂದ ನಿವೃತ್ತ 7 ಮಂದಿ ಪೌರಕಾರ್ಮಿಕರನ್ನ, ಸಾಧನೆಗೈದ ಪೌರಕಾರ್ಮಿಕರ ಮಕ್ಕಳನ್ನ ಗೌರವಿಸಲಾಯಿತು. ನನ್ನ ಜೀವನದಲ್ಲಿ ಮಹಾಪೌರನಾಗಿ ನನ್ನನ್ನು ಪಾರ್ಟಿ ಆಯ್ಕೆ ಮಾಡಿ ಇವತ್ತು ಪೌರಕಾರ್ಮಿಕರ ದಿನಾಚರಣೆಯ ಈ ಸಂದರ್ಭದಲ್ಲಿ ಪೌರಕಾರ್ಮಿಕರನ್ನು, ಅದರಲ್ಲೂ ಕೂಡ ಹಿರಿಯ ಪೌರಕಾರ್ಮಿಕರನ್ನು ಅವರ ಪಾದಪೂಜೆ ಮಾಡುವ ಮುಖಾಂತರ ನನ್ನ ಜೀವನವನ್ನು ಇವತ್ತು ನಾನು ಪಾವನಗೊಳಿಸಿದ್ದೇನೆ ಎಂಬಂತಹ ಒಂದು ಬಹಳ ಉತ್ಸಾಹದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪೌರಕಾರ್ಮಿಕರಂತ ಹೇಳಿದ್ರೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಇಡೀ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಇರಬಹುದು, ಆರೋಗ್ಯ ಇರಬಹುದು, ಅದರ ಜೊತೆಗೆ ಸಣ್ಣ ಸಣ್ಣ ಚರಂಡಿಯ ಒಂದು ಸ್ವಚ್ಛತೆ ಇರಬಹುದು. ಈ ಎಲ್ಲ ಕಾರ್ಯವನ್ನು ಮಾಡುವುದರ ಮುಖಾಂತರ ಸಾರ್ವಜನಿಕರು ಕೂಡ ಅದರ ಒಟ್ಟಿಗೆ ಸಹಕರಿಸಬೇಕು. ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ಆನ್ಲೈನ್ ಮುಖಾಂತರ ಸಲ್ಲಿಸುವಂತಹ ಕೆಲಸ ಮಾಡಬೇಕಾಗಿದೆ.